ಗಂಟೆ 3 ಆಗ್ತಾ ಬಂತು, ಯಾರೂ ಬರಲಿಲ್ಲಪ್ಪ. ಬಿಸಿಲಾಗೋಯ್ತು ಮತ್ತೆ. ಯಾವಾಗ ಮಳೆ ಬರುತ್ತೋ ಯಾವಾಗ ಬಿಸಿಲಾಗುತ್ತೋ ಗೊತ್ತಿಲ್ಲ. ಅಣ್ಣ ಕಾಫಿ ತಕಣಿ ಕುಡೀನಿ, ಕೆಮ್ಮು ಕಮ್ಮಿ ಆಯ್ತು, ಮಾಡಿ ಹೋಯ್ತಲ್ಲ. ಹಾನಮ್ಮ, ಹ್ಞೂ ನೀನು ಕೂತ್ಕೋ, ಕುಡಿಯಮ್ಮ, ಕುಡಿ. ಅಣ್ಣ ಅಂತ ಹೇಳಬೇಡಮ್ಮ, ನನ್ನ ಹೆಸರು ಶಿವು ಅಂತ ಹೇಳಿದ್ನಲ್ಲ, ಹಾಗೆ ಕರಿಯಮ್ಮ ಸಾಕು. ಅದು ಹೆಂಗೆ ಸರಿ ಆಯ್ತು. ಆಯ್ತು, ಒಂದು ಕೆಲಸ ಮಾಡ್ತೆ, ಅಕ್ಕಮಕ್ಕ ಕರೆದಂಗೆ ಬೀಗ್ರೆ ಅಂತೆ ಅಡ್ಡಿಲ್ಯಾ? ಹಾಗೆ ಕರುವ, ಹಂಗಾರೆ ಹಾಗೆ ಕರೋದೇ ಕರೆಕ್ಟ್ ಆಯ್ತು. ಅಡ್ಡಿಲ್ಲಲ್ಲ ಬೀಗ್ರೆ? ಆಯ್ತು ಆಯಿತು. ಕಾಫಿ ಭಾಳ ಚೆನ್ನಾಗಾಗಿದೆ ಕಾಫಿ. ಇದು ಕಾಫಿ ಪೌಡ್ರಾ? ಕಾಫಿ ಪೌಡ್ರ್ ಅಂದರೆ ಇದು ಎಂತ ಹೇಳ್ತೀರಿ ಕಣಿ, ಅದು ಪ್ಯಾಕೆಟಾಗಿರುತ್ತಲ್ಲ, ಹಾಲು ಸಕ್ಕರೆ 1 ಪ್ಯಾಕೆಟ್ ಹಾಕೋದು, 2 ರೂಪಾಯಿ ಪ್ಯಾಕೆಟ್ ಬರ್ತೈತಲ್ಲ ಅದು. ಅದೇ ಭಾಳ ಚೆನ್ನಾಗಿದೆ. ಚರ್ಟ ಇರಲ್ಲ ಇದರೊಳಗೆ, ಚರ್ಟ ಕಡಿಮೆ, ಗಷ್ಟ ಅಂತಾರಲ್ಲ, ಗಷ್ಟ ಕಡಿಮೆ ಇರುತ್ತೆ. ನಮ್ಮ ಧನಲಕ್ಷ್ಮಿ ಕಾಫಿ ಪೌಡ್ರಲ್ಲಿ ಸ್ವಲ್ಪ ಗಷ್ಟ ಬರುತ್ತೆ, ಆದರೂ ಅದೊಂಥರ ಪರಿಮಳ, ಇದೇ ಒಂಥರ ಬೇರೆ ಪರಿಮಳ. ನಮ್ಗೆ ಅದು ಕುಡ್ದೇ ಅಭ್ಯಾಸ. ಹೌದು ಬೀಗ್ರೆ, ಇದು ಒಂಥರ ಹೀಟ್ ಜಾಸ್ತಿ ಅಂಬ್ರಿ ಇದು. ಎಂತ ಈ ಪೌಡ್ರ್ ಪ್ಯಾಕೆಟ್ ಬರುತ್ತಲ್ಲ, ಭಾಳ ಹೀಟ್ ಅಂಬ್ರ, ಟೇಸ್ಟ್ ಒಳ್ಳೆ ಇರುತ್ತೆ, ಆದರೂ ಹೀಟೇ ಒಂಥರ ಮೈ ಉರಿ, ಹೊಟ್ಟೆಲ್ಲ ಉರ್ದಂಗೆ ಹತ್ತಿದ್ದು ಕುಡಿದ್ರೆ. ಈಗಿನ ಮಕ್ಕಳೆಲ್ಲ ಅದು ಎಲ್ಲಿ ಮಾಡ್ತಾವಮ್ಮ ಡಿಕಾಕ್ಷನ್, ಅದು ಇದೆಲ್ಲ ಕಾಫಿ ಏನಿದ್ರೆ ಇದೆ ಇನ್ಸ್ಟೆಂಟ್ ಕಾಫಿ ತಂದು ಕುಡಿಸೋದು, ಕೂತ್ಕೋತಾರೆ. ನಮ್ಗವು ಕುಡ್ತಾ ಅನ್ನೋ ರೂಢಿ ಇಲ್ಲ. ಏನು ಮಾಡೋಕ್ಕಾಗುತ್ತೆ, ಮಕ್ಕಳು ಕೊಡ್ತಾರೆ ಅನ್ಕೊಂಡು ನಾವು ಕುಡಿಬೇಕಷ್ಟೆ. ಯಾವ ಊರು ಬೀಗ್ರೆ ನಿಮ್ದು? ನೀವು ಮುಂಚೆಗಿಂದ ಅಲ್ಲೇ ಬೆಂಗಳೂರಾಗೆ ಇಪ್ಪದ ಹುಟ್ಟು ಬೆಳೆದೆಲ್ಲ? ಅಯ್ಯೋ, ಯಾವ ಸುಡ್ಗಾಡು ಊರಮ್ಮ ನಮ್ಮದು, ಬಿಡು, ನಮ್ದೊಂಥರ ಜೀವನ. ನಾವು ಜಾಸ್ತಿ ವರ್ಷ ಇದ್ದಿದ್ದೆಲ್ಲ KR ನಗರದಲ್ಲಿ. ನಮ್ಮ ಮಾವ ಅಂದರೆ ನಮ್ಮ ಮನೆಯವಳ ಅಪ್ಪ, ನನ್ನ ಸೋದ್ರ ಮಾವ ಸಣ್ಣವನಿರ್ತಾನೆ ಎಲ್ಲ ಬಿಟ್ಟು ಅಲ್ಲಿ KR ನಗರಕ್ಕೆ ಹೋಗಿ ಸೇರ್ಕೊಂಡಂತ ಊರೆಲ್ಲ ಬಿಟ್ಟು. ಓಹೋ ಹಂಗಾಯ್ತು. ಕಡೆಗೆ ಅಲ್ಲಿ ಸಣ್ಣಕ್ಕೆ ಹೋಗಿ ಸಣ್ಣ ಬಾಳೆ ಅಂಗಡಿ ಹಾಕಿದ್ನಂತ ಫಸ್ಟು, ಚೆನ್ನಾಗಿ ಕೈ ಹಿಡಿತು. ಆಮೇಲೆ ಸೈಕಲ್ ಶಾಪ್ ಹಾಕಿದ್ನಂತೆ, ಚೆನ್ನಾಗಿ ಹಿಡಿತು. ಆಮೇಲೆ ಬಿಸ್ನೆಸ್ ಮೇಲೆ ಬಿಸ್ನೆಸ್ಸು, ಅವಲಕ್ಕಿ ಮಿಲ್ಲು, ಫ್ಯಾಕ್ಟ್ರಿ, ಖಾರದ ಪುಡಿ ಅಂಗಡಿ ಎಲ್ಲ ಮಾಡ್ಕೊಂಡಂತ, ಹಿಟ್ಟಿನ ಗಿರಣಿ ಇಂಥವೇ ಮಾಡ್ಕೊಂಡು ಏನು ಮಾಡ್ದ, ಕೆಲ್ಸಕ್ಕೆ ಜನ ಬೇಕಿತ್ತ, ಅದಕ್ಕೆ ಒಂದು ಕಡೆಯವ್ರದ್ದು ಮಕ್ಕಳನ್ನೆಲ್ಲ ನಮ್ಮೂರಿಂದ ಕರ್ಕೊಂಡು ಹೋದ, ನಾನು ಸೇರಿಸ್ಕೊಂಡು. ಅಲ್ಲೇನು ರಾತ್ರಿ ವಿದ್ಯಾಭ್ಯಾಸ ಕೊಡಿಸ್ತಿದ್ದ. ನಮಗೂ ಬಡ್ತನ, ನಮ್ಮ ಅಮ್ಮಂದ್ರೆಲ್ಲ ಕಳಿಸಿದ್ರು, ಏನು ಗುರ್ತದವನಲ್ವಾ, ಅವನೊಟ್ಟಿಗೆ ಹೋಗಿ ಕೆಲಸ ಮಾಡಲಿ, ಇಲ್ಲಿ ಯಾರ್ಯಾರ ಹತ್ರನ ಕೆಳಗೆ ಕೆಲಸ ಮಾಡೋ ಬದಲು ಅಂತ ನಮ್ಮೆಲ್ಲ ಅಣ್ಣನೇ ಅಂದ್ಬಿಟ್ಟು ಎಲ್ಲರೂ ತಂಗಿರು ಮಕ್ಕಳನ್ನೆಲ್ಲ ಕಳಿಸಿದ್ರು, ಏನೋ 4 ಅಕ್ಷರ ಕಲೀಲಿ ಅಂತ. ಅವನು ದಿನ ಪೂರ ಕೆಲಸ ಮಾಡಿಸ್ತಿದ್ದ ನಮ್ಮ ಹತ್ರ. ಉಳ್ಕೊಳಕ್ಕೆ ಜಾಗ ಅವ್ರ ಮನೆಯಲ್ಲೇ, ತಿನ್ನೋದು ಉಣ್ಣೋದು ಬಟ್ಟೆ ಬರೆ ಅವ್ರ ಮನೆಯಲ್ಲೇ, ರಾತ್ರಿ ವಿದ್ಯಾಭ್ಯಾಸ. ಇಲ್ಲಿ ಪುಣ್ಯಾತ್ಮನೆ ಮಾವ ಎಂಥದಾರ ಇಲ್ಲಿ ಬಡತನದಲ್ಲಿದ್ದಾಗಳ ಊಟ ತಿಂಡಿ ಎಲ್ಲ ಕೊಟ್ಟ ವಿದ್ಯಾಭ್ಯಾಸ ಕೊಟ್ಟರೆ ಮಾಡಿಸ್ಕೊಂಡೆ ಅಲ್ಲ ಕೆಲಸ. ಏನು ತಪ್ಪು ಹೇಳಿ ಬಿಗ್ರೆ? ತಪ್ಪೇನಿಲ್ಲಮ್ಮ, ಅಷ್ಟರಲ್ಲೇ ಇದ್ದರೆ ಎಲ್ಲ ಚೆನ್ನಾಗಿರ್ತಿತ್ತು, ಚೆನ್ನಾಗಿ ನಡ್ಕೊಂಡು ಹೋಗ್ತಿತ್ತು. ನಾವು ಮನೆ ತುಂಬ ಮಕ್ಕಳು, ಕೆಲಸದವ್ರನ್ನ ಭಾವನೆ ಏನಿಲ್ಲ. ಏನು ಹೇಳ್ರು ನಮ್ಮ ಮಾವ ಅಲ್ವಾ ಅನ್ನೋದೊಂದು ಸಲಿಗೆ ಚೆನ್ನಾಗೇ ಇತ್ತು. ಏನಿಲ್ಲ ಅಂದರೂ 20-25 ಜನ ಸಂಬಂಧಿಕರದ್ದು ಗಂಡು ಮಕ್ಕಳನ್ನ ಹಾಕೊಂಡಿದ್ದ ನೋಡು, ಕೆಲವು ಹೆಣ್ಮಕ್ಳು ಇದ್ದು. ಓಹೋ, ನೀವು ಹಂಗಾರೆಲ್ಲ ಗಮ್ಮತ್ತಲ್ಲೇ ಕಳೆದಿರಿ ನಿಮ್ಮ ಸಣ್ಣ ವಯಸ್ಸಿನೆಲ್ಲ. ಅಪ್ಪ ಅಮ್ಮ ಇಲ್ಲ ಹತ್ತಿರದಲ್ಲನ್ನ ಕೊರಗ್ಬಿಟ್ರೆ ನಮ್ಮ ಮಾವ ಏನಕ್ಕೂ ಕಡಿಮೆ ಮಾಡಲಿಲ್ಲಮ್ಮ. ಅಲ್ಲಣ್ಣ,
ಆಗಿನ ಕಾಲದಲ್ಲಿ ತಿನ್ನೋಕ್ಕೆ ಉಣ್ಣೋಕ್ಕೆ ಕಷ್ಟ. ಅಂಥದ್ರಲ್ಲಿ ನಿಮ್ಮನ್ನ ಕರ್ಕೊಂಡೋಗಿ ವಿದ್ಯಾಭ್ಯಾಸ ಕೊಡಿಸಿ ಎಲ್ಲ ಕೊಟ್ಟರು ಅಂದರೆ ಇನ್ನೇನಾಗಬೇಕು, ಇನ್ನೇನು ಎಲ್ಲ ಸಿಕ್ತಂಗೆ ಬಿಡೀನಿ. ಲಾಯ್ಕಾಯ್ತು ಮಾತ್ರ ಎಂಥದ್ದು ಹೇಳಿ ಒಳ್ಳೆ ಕೆಲಸ ಮಾಡಿರ. ಮಕ್ಕಳಿಗೆಲ್ಲ ಆಗಲಿನ ಕಾಲದಲ್ಲಿ ಎಷ್ಟು ಕಷ್ಟ ಅಲ್ದ ಒಂದು ವಿದ್ಯಾಭ್ಯಾಸ ಕೊಡಿಸೋದಂದರೆ. ಅದೇನೋ ಹೌದಮ್ಮ. ನಾನು ಜಗಮಲ್ಲ ಆಗ ಇಂಥದ್ದು ಕೆಲಸ ನನಗೆ ಗೊತ್ತಿಲ್ಲ ಅಂದರೆ ಇಲ್ಲ ನೋಡು. ಬರ್ತಾ 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 ನಾನೇ ಒಂಥರ ಲೀಡರ್ ಆಗಿಬಿಟ್ಟೆ. ನಮ್ಮ ಎಲ್ಲ ಸೋದರಿಕೆಯರು, ಎಲ್ಲ ಅಣ್ಣ ತಮ್ಮಂದರಿಗೆ ಎಲ್ಲರಿಗೂ ನಾನೇ ಒಂಥರ ಹೀರೋ ಥರ ಮನೇಲಿ. ನಮ್ಮ ಮಾವಂಗೆ ಕೊನೆಗೆ ನಾನಿಲ್ಲ ಅಂದ್ರೆ ಆಗಲ್ಲ ಅನ್ಸೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಎಲ್ಲ ಕೆಲಸ ನಾನೇ ಇರಬೇಕು, ಬಲ್ಗ ಇದ್ದಂಗೆ. ಹೀಗೆ ನಡೀತಾ ನನಗೂ ಒಂದು ಸ್ವಲ್ಪ ತಿಕ್ಕ ಕೊಬ್ಬು ಜಾಸ್ತಿ ಆಗಿಬಿಡ್ತಾ ನಾನೇನು ಮಾಡಿಬಿಟ್ಟೆ, ಬಿಟ್ಟು ಹೋಗ್ಬಿಡ್ತೀನಿ ಅಂತ ಹೆದರ್ಸೋಕೆ ಶುರು ಮಾಡಿಬಿಟ್ಟೆ. ಓಹ್, ನೀವು ಹಂಗಾರೆ ಗೌಜ್ ಸಾಧಾರಣಕ್ಕೆಲ್ಲ ಮಾಡಿರಿ ನಿಮ್ಮ ಮಾವನ ಮನೇಲಿ ಕಡೆಗೆ. ಈಗ ಮತ್ತು ನಮ್ಮದು ಚಿಕ್ಕಮ್ಮಂದ್ರ ಮಕ್ಕಳೆಲ್ಲ ಇದ್ದರು ಉಳಿದವರು. ಅವರೆಲ್ಲ ಏನು ಮಾಡ್ತಿದ್ರು, ನಮ್ಮ ಹೆಂಡತಿ, ನನ್ನ ಹೆಂಡತಿ ಲಕ್ಷ್ಮಿ ಮೇಲೆ ಕಣ್ಣು ಹಾಕ ಕೂತಿದ್ರು. ಹೆಂಗಾರ ಮಾಡಿ ಅವಳನ್ನ ಮದುವೆ ಆಗಬೇಕು ಅಂತ ಪ್ಲ್ಯಾನು. ಓಹೋ, ನಿಮ್ಗೆ ಗೊತ್ತಾಗಿ ಹೋಯ್ತಾ ಅದ? ಅಯ್ಯೋ, ಗೊತ್ತಾಗದೇನೋ. ರಾತ್ರಿ ಆದರೆ ನಾವೆಲ್ಲ ಒಟ್ಟಿಗೆ ಮಲಗ್ತಿದ್ವಾ. ಅವಳ ಕನಸಲ್ಲೇ ಇರ್ತಿದ್ರು ಈ ಹುಡುಗರುಗಳು. ಬಟ್ಟೆ ಹುಡುಗರ ಥರ ಇದ್ರು ಇವ್ರುಗಳು. ಅವಳ ಬಗ್ಗೆ ಏನು ಮಾತಾಡ್ಕೊಳ್ಳೋರು ನನಗೆ ಸಹಿಸ್ಕೊಳಕ್ಕಾಗ್ತಿರ್ಲಿಲ್ಲ. ಕಡೆಗಂದರೆ ಎಂಥದಮ್ಮ, ನಾನೇನು ಡಿಸೈಡ್ ಮಾಡಿದೆ ಅಂದರೆ ನಮ್ಮ ಮಾವನ ಹತ್ರ ಹೋಗಿ ಹೇಳಿಬಿಟ್ಟೆ, ನಿನ್ನ ಮಗಳು ನನಗೆ ಕೊಟ್ಟು ಮದುವೆ ಮಾಡಬೇಕು, ಬೇರೆ ಯಾರಿಗೂ ಕೊಡಂಗಿಲ್ಲ ಅಂತ. ಬಿಟ್ಟೆನ ನಾನು ಅಷ್ಟು ಸುಲಭದಲ್ಲಿ. ಇವಾಗ ನಮ್ಮ ಮಾವಂಗೆ ನಾನು ಬಿಟ್ಟಿರಂಗಿಲ್ಲ, ಯಾಕಂದರೆ ಪೂರ ಉಸ್ತುವಾರಿ ನಂದೆ. ಅದಕ್ಕೆ ನಾನು ಪ್ಲ್ಯಾನ್ ಮಾಡಿ ಒಂದು ಗೇಮ್ ಮಾಡೇ ಬಿಟ್ಟೆ. ಹೇಳ್ಬಿಟ್ಟೆ, ನಿನ್ನ ಮಗಳಿಲ್ಲದೆ ನಾನು ಬದುಕಲ್ಲ, ಮದುವೆ ಮಾಡಿಕೊಟ್ಬಿಡು ಅಂತ. ನೀವು ಹಂಗಾರೆ ಅಕ್ಕನ ಪ್ರೀತಿ ಮಾಡ್ತಿದ್ರಿ ಅಷ್ಟೊತ್ತಿಗೆ? ಅಯ್ಯೋ, ಎಂಥ ಪ್ರೀತಿನೂ ಇಲ್ಲ, ಸುಡ್ಗಾಡು ಇಲ್ಲಮ್ಮ. ಅದೊಂಥರ ಕಾಂಪಿಟೇಷನ್ನು. ಮತ್ತು ನಮ್ಮ ಚಿಕ್ಕಮ್ಮಂದ್ರ ಮಕ್ಳು ಯಾರು ಅವಳನ್ನ ಮದುವೆ ಆಗಿಬಿಟ್ರೆ ಅವ್ರ ಕೆಳಗೆ ನಾನು ಇದ್ದಂಗೆ ಆಗುತ್ತಲ್ಲ. ಅಯ್ಯೋ, ನಾನೊಂಥರ ತಲೆಕೆಟ್ಟು ನನ್ನ ಮಗ ಅವಾಗೆಲ್ಲ. ಅದು ನನಗಿಷ್ಟ ಇರಲಿಲ್ಲ, ಅವಳ ಮೇಲೆ ಇಷ್ಟ ಅಲ್ಲ, ನನಗೆ ಒಂಥರ ಅಧಿಕಾರ ಬೇಕನ್ನಂಗಿತ್ತು. ಅದಕ್ಕೆ ಭಾಳ ಗಲಾಟೆ ಮಾಡಿಬಿಟ್ಟೆ ನಮ್ಮ ಮಾವನೊಟ್ಟಿಗೆ. ಮಾವ ಒಪ್ಕೊಂಡ್ರಾ? ಎಲ್ಲಮ್ಮ, ಎಲ್ಲಿ ಶ್ರೀಮಂತರುಗಳು ಯಾವತ್ತೂ ಬಡವರಿಗೆ ಹೆಣ್ಣು ಕೊಡಲ್ಲ. ನಮ್ಮ ಮಾವನು ಹಾಗೆ ತುಂಬ ಗಲಾಟೆ ಮಾಡಿಬಿಟ್ಟ. ಕೊನೆಗೆ ಹೇಳಿಬಿಟ್ಟ, ನಾನು ಕೆಳಗೆ ಕೆಲಸ ಮಾಡೋನು ನೀನು, ಕೆಲಸಗಾರಂಗೆ ನನ್ನ ಮಗಳನ್ನ ಕೊಟ್ಬಿಡ್ತೀನ ಅಂತ ಹೇಳ್ಬಿಟ್ನಲ್ಲ. ಹೆಂಗಾಗ್ಬೇಡ ನನಗೆ. ಹೌದೇನೋ, ಹೌದು. ಕಡೆಗೆ ಹೆಂಗೆ ಮದುವೆ ಆಯ್ತು? ನಮ್ಮ ಮಾವ ಅದೇ ಊರಲ್ಲಿ ಒಂದು ಟ್ಯಾಕಿಸ್ ಇತ್ತು. ಆ ಟ್ಯಾಕಿಸ್ ಓನರ್ ಮಗಂಗೆ ಕೊಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದ. ನಾನು ಏನು ಮಾಡಿದೆ, ಒಂದು ದಿವಸ ರಾತ್ರಿ ಈ ಹುಡುಗಿನ ಅಂಗಡಿಗೆ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳಿ, ಬೇರೆ ಊರ ಹೊರಗೆ ಒಂದು ಮನೆ ಇತ್ತು ನನ್ನ ಫ್ರೆಂಡ್ದು, ಅವ್ರ ಮನೇಲಿ ಇರಿಸ್ಕೊಬಿಟ್ಟೆ ನೋಡು. 2 ದಿನ ಊರೆಲ್ಲ ಗುಲ್ಲು, ಇಲ್ಲ ಇಂಥವ್ರ ಮಗಳಿಲ್ಲ ಅಂತ. ಇಡೀ ಊರಿಗೆ ವಿಷಯ ಹರಡ್ಕೊಬಿಡ್ತಾ. ಯಾರನ್ನೂ ಮದುವೆ ಆಗಕ್ಕೆ ಒಪ್ಪಲಿಲ್ಲ. ಆಮೇಲೆ ಯಾರು ಮದುವೆ ಆಗಕ್ಕೆ ಒಪ್ಪಲಿಲ್ಲ. ನಮ್ಮ ಮಾವ ಇನ್ನೇನು ಮಾಡೋದಂತ ನನಗೆ ಮದುವೆ ಮಾಡಿಕೊಟ್ಬಿಟ್ಟ. ಅಯ್ಯೋ ಪಾಪ ಅಕ್ಕ. ಅಯ್ಯೋ, ಎಂಥದಮ್ಮ ಪಾಪ, ಏನೋ ನನಗಿಂತ ಗಂಡು ಬೇಕಾ? ಆವಾಗಿನ ಕಾಲದಲ್ಲಿ ನಾನು ಬುಲೆಟಲ್ಲಿ ಬರ್ತಿದ್ರೆ ನನ್ನ ಸ್ಟೈಲೇ ಬೇರೆ. ಹೆಂಗಿದ್ದೆ ಗೊತ್ತಾ, ಯಾವ ಹೀರೋಗೂ ಕಡಿಮೆ ಇರಲಿಲ್ಲ. ಇನ್ನು ಅವಳೇ ಸ್ವಲ್ಪ ಕುಳ್ಳಿ, ಆದ್ರೂ ನಾನು ಮದುವೆ ಆದೆ. ಅದಾಗಿ ನೋಡು ಶುರುವಾಯಿತು. ಅಲ್ಲಿವರೆಗೆ ಚೆನ್ನಾಗಿದ್ದಿದ್ದ ಜೀವನ 3 ಕಾಸಿಗೆ ಬೆಲೆ ಇಲ್ದಿದ್ದಂಗೆ ಆಗೋಯ್ತು. ಈ ರೀತಿ ಅಂತೂ ಇಂತೂ ನಿಮ್ಮ ಮದುವೆ ಆಯಿತು. ಏನರಪ್ಪ,
ಕತೆ ಕೇಳ್ತಿದ್ದೀರಾ ಇಲ್ಲ ಏನು ಕೊರಿತಿದ್ದಾನಪ್ಪ ಅಜ್ಜ ಅನ್ಕೋತಿದ್ದೀರಾ? ಕತೆ ನನ್ನ ವ್ಯತೆ ನೋಡ್ರಿ. ಅವತ್ತಿಂದ ಇವತ್ತಿನವರೆಗೂ ನನಗೆ ಟಾರ್ಚರ್ ಕೊಡ್ತಾನೇ ಇದ್ದಾಳಮ್ಮ. ಅವತ್ತೊಂದು ದಿವಸ ಮಾಡಿರೋ ತಪ್ಪಿಗೆ ಜೀವನ ಪರ್ಯಂತ ಟಾರ್ಚರ್ ಅನುಭವಿಸ್ತಾ ಇದ್ದೀನಿ. ಇವ್ರ ಕತೆ ಮುಂದುವರಿತಕ್ಕ. ನೀವು ಅಷ್ಟು ತನಕ ವಿಡಿಯೋ ಶೇರ್ ಮಾಡೋದು, ಲೈಕ್ ಮಾಡೋದು ಮತ್ತು ಕಮೆಂಟ್ಸ್ ಮಾಡೋದು ಮರೋಕ್ಕಾಗಕ್ಕ. ಹೊಸ್ದಾಗಿ ಕಾಣ್ತಿದ್ದಾರಲ್ಲ, ಸಬ್ಸ್ಕ್ರೈಬ್ ಮಾಡ್ಕಣಿ.